ನಮಸ್ಕಾರ ಸ್ನೇಹಿತರೆ, ನೀವೆಲ್ಲರೂ ಹೇಗಿದ್ದೀರಾ? ನಿಖಲು ಮಾತೆಲ್ಲ ಎಂಚೋಲ್ಲರು ದುನಿಪು ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಆದರದ ಸ್ವಾಗತ. ನಾನಿವತ್ತು ಬೆಳಿಗ್ಗೆ ಮಾರ್ಕೆಟಿಗೆ ಹೋಗಿದ್ದೆ ಹಣ್ಣು ತರಕಾರಿ ತಗೊಂಡು ಬರೋಣ ಅಂತ. ಅಲ್ಲಿ ಅಂಗಡಿಯವರು ಕನ್ನಡದಲ್ಲಿ 18 ರೂಪಾಯಿ ಅಂತ ಹೇಳಿದ್ರು. ಇದನ್ನು ತುಳುವಲ್ಲಿ ಹೇಗೆ ಹೇಳುವುದು ನಿಮ್ಗೆ ಗೊತ್ತುಂಟಾ? ಗೊತ್ತಿಲ್ವಾ? ಡೋಂಟ್ ವರಿ, ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಹೆಜ್ಜೆ ಮುಂದೆ ಹೋಗಿ 11ರಿಂದ 20ರವರೆಗಿನ ಸಂಖ್ಯೆಗಳಿಗೆ ತುಳುವಲ್ಲಿ ಏನಂತ ಹೇಳ್ತಾರೆ ಅಂತ ಕಲಿಯೋಣ. ಈ ಸಂಖ್ಯೆಗಳು ತುಂಬಾನೇ ಸರಳ, ಆದ್ರೆ ಸ್ವಲ್ಪ ಟ್ರಿಕ್ಕಿ ಆಗಿದ್ದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಆದ್ರೆ ಪ್ರೊನೌನ್ಸಿಯೇಷನ್ ಅಂದ್ರೆ ಉಚ್ಚಾರಣೆ ಇಲ್ಲಿ ತುಂಬಾ ಮುಖ್ಯ. ಹಾಗಾದ್ರೆ ಇನ್ಯಾಕೆ ತಡ ಗೆಳೆಯರೇ, ಬನ್ನಿ 11ರಿಂದ 20ರವರೆಗಿನ ಸಂಖ್ಯಾ ಲೋಕಕ್ಕೆ ಪಯಣಿಸೋಣ. ಮೊದಲನೇದಾಗಿ 11. 11ಕ್ಕೆ ತುಳುವಲ್ಲಿ ಪತ್ತೊಂಜಿ ಅಂತ ಹೇಳ್ತಾರೆ. 11ಕ್ಕೆ ತುಳುವಲ್ಲಿ ಪತ್ತೊಂಜಿ ಅಂತ ಹೇಳ್ತಾರೆ. 12ಕ್ಕೆ ತುಳುವಲ್ಲಿ ಪದ್ರಾಡು. 12ಕ್ಕೆ ತುಳುವಲ್ಲಿ ಪದ್ರಾಡು ಅಂತ ಹೇಳ್ತಾರೆ. ಹಾಗೆ 13ಕ್ಕೆ ತುಳುವಲ್ಲಿ ಪದಿಮೂಜಿ ಅಂತ ಹೇಳ್ತಾರೆ. 13ಕ್ಕೆ ತುಳುವಲ್ಲಿ ಪದಿಮೂಜಿ ಅಂತ ಹೇಳ್ತಾರೆ. 14ಕ್ಕೆ ತುಳುವಲ್ಲಿ 14 ಅಂತ ಹೇಳ್ತಾರೆ. 14ಕ್ಕೆ ತುಳುವಲ್ಲಿ 14 ಅಂತ ಹೇಳ್ತಾರೆ. 15ಕ್ಕೆ ತುಳುವಲ್ಲಿ 15 ಅಂತ ಹೇಳ್ತಾರೆ. 15ಕ್ಕೆ ತುಳುವಲ್ಲಿ 15 ಅಂತ ಹೇಳ್ತಾರೆ. 16ಕ್ಕೆ ತುಳುವಲ್ಲಿ 14 ಅಂತ ಹೇಳ್ತಾರೆ. 16ಕ್ಕೆ ತುಳುವಲ್ಲಿ 14 ಅಂತ ಹೇಳ್ತಾರೆ. 17ಕ್ಕೆ ತುಳುವಲ್ಲಿ 17 ಅಂತ ಹೇಳ್ತಾರೆ. 17 ಅಂದ್ರೆ ತುಳುವಲ್ಲಿ 17. ಹಾಗೆ 18ಕ್ಕೆ ತುಳುವಲ್ಲಿ 18 ಅಂತ ಹೇಳ್ತಾರೆ. 18ಕ್ಕೆ ತುಳುವಲ್ಲಿ 18 ಅಂತ ಹೇಳ್ತಾರೆ. ಹಾಗೆ 19ಕ್ಕೆ ತುಳುವಲ್ಲಿ 14 ಅಂತ ಹೇಳ್ತಾರೆ. 19ಕ್ಕೆ ತುಳುವಲ್ಲಿ 14 ಅಂತ ಹೇಳ್ತಾರೆ. ಹಾಗೆ 20ಕ್ಕೆ ತುಳುವಲ್ಲಿ ಇರುವ ಅಂತ ಹೇಳ್ತಾರೆ. 20ಕ್ಕೆ ತುಳುವಲ್ಲಿ ಇರುವ ಅಂತ ಹೇಳ್ತಾರೆ. 11 ಅಂದ್ರೆ ಪತ್ತೊಂಜಿ, 12 ಅಂದ್ರೆ ಪದ್ರಾಡು, 13 ಅಂದ್ರೆ ಪದಿಮೂಜಿ, 14 ಅಂದ್ರೆ 14, 15 ಅಂದ್ರೆ 15, 16 ಅಂದ್ರೆ 14, 17 ಅಂದ್ರೆ 17, 18 ಅಂದ್ರೆ 18, 19 ಅಂದ್ರೆ 19, 20 ಅಂದ್ರೆ ಇರುವ. ಗೆಳೆಯರೆ, 11ರಿಂದ 20ರವರೆಗಿನ ಸಂಖ್ಯಾಲೋಕದ ಪಯಣ ನಿಮಗೆ ಹೇಗನ್ನಿಸ್ತು? ನೀವಿಲ್ಲಿ ಗಮನಿಸಬೇಕಾದ ಒಂದು ಅಂಶ ಏನಂದ್ರೆ 12ರಿಂದ 19ರವರೆಗಿನ ಸಂಖ್ಯೆಗಳಲ್ಲಿ ಪದಿ ಎನ್ನುವ ಶಬ್ದ ಕಾಮನ್ ಆಗಿತ್ತು ಅಲ್ವಾ? ಇದು ನಿಮಗೆ ನೆನಪಿಡ್ಲಿಕ್ಕೆ ತುಂಬಾನೇ ಸುಲಭ. ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ತುಳು ಕಲಿಯುವವರಿಗೆ ಶೇರ್ ಮಾಡಿ. ಹಾಗೆಯೇ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ ನಿಮ್ಮ ಪ್ರೋತ್ಸಾಹವೇ ನನ್ನ ಬಲ ಮತ್ತು ಆಸಕ್ತಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ತುಳು ಕಲಿಯಿರಿ, ಕಲಿಸ್ತಾ ಇರಿ. ಸೊಲ್ಮೇಲು ಬಂಧುಗಳೇ.